ಹಲೋ ನಮಸ್ತೆ ಎಲ್ರಿಗೂ. ಮೇಡಮ್, ನನ್ನ ಮುಖದಲ್ಲಿ ತುಂಬಾ ಓಪನ್ ಪೋರ್ಸ್ ಇದೆ. ಅದು ಕಮ್ಮಿ ಆಗ್ಲಿಕ್ಕೆ ಏನಾದ್ರು ಬೆಸ್ಟ್ ಮನೆಮದ್ದನ್ನ ಹೇಳಿ ಅಥವಾ ಬೆಸ್ಟ್ ಕ್ರೀಮ್ ಅನ್ನ ರೆಕಮೆಂಡ್ ಮಾಡಿ ಅಂತ ನನ್ನ ವ್ಯೂವರ್ ಒಬ್ರು ಕೇಳಿದ್ರು. ಇವತ್ತಿನ ವಿಡಿಯೋದಲ್ಲಿ ಓಪನ್ ಪೋರ್ಸ್ ಬೇಗ ಕಮ್ಮಿ ಆಗ್ಲಿಕ್ಕೆ ಯಾವ ತರ ಮನೆಮದ್ದಿದೆ, ಹಾಗೇನೆ ಓಪನ್ ಪೋರ್ಸ್ ತುಂಬಾ ಬೇಗ ಕಮ್ಮಿ ಆಗ್ಲಿಕ್ಕೆ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಳ್ಳೆ ಕ್ರೀಮ್ ಇದೆ, ಖಂಡಿತವಾಗ್ಲೂ ಇದೆ, ಅದನ್ನ ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಓಪನ್ ಪೋರ್ಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ನೀವು ಯಾವ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು, ಏನ್ ಮಾಡಿದ್ರೆ ಓಪನ್ ಪೋರ್ಸ್ ಬೇಗ ಕಮ್ಮಿ ಆಗುತ್ತೆ, ಎಲ್ಲದನ್ನ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಅರ್ಧರ್ಧ ನೋಡಿ ಕೆಲವೊಂದು ಟಿಪ್ಸ್ ಅನ್ನ ಮಾತ್ರ ಫಾಲೋ ಮಾಡಿದ್ರೆ ನಿಮ್ಗೆ ಬೇಗ ರಿಸಲ್ಟ್ ಸಿಗಲ್ಲ. ನೀವು ನಾನು ಹೇಳಿರುವಂತ ಟಿಪ್ಸ್ ಅನ್ನ ಪೂರ್ತಿಯಾಗಿ ಫಾಲೋ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ಫಸ್ಟ್ ಟೈಮ್ ಏನಾದ್ರು ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಮೊದಲನೇದಾಗಿ ಓಪನ್ ಪೋರ್ಸ್ ಅಂತಂದ್ರೆ ಏನು ನಿಮ್ಗೊಂದು ಹೇಳ್ತೇನೆ. ಓಪನ್ ಪೋರ್ಸ್ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ. ಈ ಓಪನ್ ಪೋರ್ಸ್ ಯಾಕಿರುತ್ತೆ ಅಂತಂದ್ರೆ, ಓಪನ್ ಪೋರ್ಸ್ ಅಂತಂದ್ರೆ ನಮ್ಮ ಮುಖ ಅಥವಾ ಸ್ಕಿನ್ ನಲ್ಲಿರುವಂತಹ ರಂಧ್ರಗಳು. ಇದು ಯಾಕಿರುತ್ತೆ? ನಮ್ಮ ಮುಖದಲ್ಲಿ ಉತ್ಪತ್ತಿ ಆಗುವಂತ ಬೆವರನ್ನ ಹೊರಗಡೆ ಹಾಕೋಕೆ ಅಥವಾ ಈ ಆಯಿಲ್ ಅಂಶ ಏನ್ ಜನರೇಟ್ ಆಗುತ್ತೆ ಅದನ್ನ ಹೊರಗಡೆ ಹಾಕೋಕೆ ಓಪನ್ ಪೋರ್ಸ್ ಬೇಕೇ ಬೇಕು. ಆದ್ರೆ ಕೆಲವರಿಗೆ ಅದು ತುಂಬಾ ವಿಸಿಬಲ್ ಆಗಿರುತ್ತೆ, ಅಂದ್ರೆ ತುಂಬಾ ದೊಡ್ಡದಿರುತ್ತೆ, ಎನ್ಲಾರ್ಜ್ ಆಗಿರುತ್ತೆ. ಕೆಲವರಿಗೆ ತುಂಬಾ ಚಿಕ್ಕದಿರುತ್ತೆ, ಅದು ಏನೂ ಗೊತ್ತಾಗಲ್ಲ. ಅವರ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಹಾಗಾದ್ರೆ ಈ ಓಪನ್ ಪೋರ್ಸ್ ದೊಡ್ಡದಾಗಿರುತ್ತಲ್ಲ, ಅದು ಯಾಕೆ? ಅದನ್ನ ಕಮ್ಮಿ ಮಾಡೋದು ಹೇಗೆ? ಓಪನ್ ಪೋರ್ಸ್ ದೊಡ್ಡದಾಗಿರುವಂತ ಓಪನ್ ಪೋರ್ಸ್ ಇದೆ ಅಂತಂದಕ್ಕೆ ನಮ್ ಜೆನೆಟಿಕ್ ರೀಸನ್ ಇರುತ್ತೆ. ಎರಡನೇದು, ನಾವು ನೀಟಾಗಿ ಸ್ಕಿನ್ ಕೇರ್ ಮಾಡಲ್ಲ, ಮುಖನ ಕ್ಲೀನ್ ಆಗಿ ತೊಳ್ಕೊಳ್ಳಲ್ಲ. ಆಗೇನಾಗುತ್ತೆ, ಮುಖದಲ್ಲಿ ಧೂಳು ಇರ್ಬೋದು ಅಥವಾ ಮೇಕಪ್ ಮಾಡಿ ಉಳಿದಿರುವಂತಹ ಕೊಳೆ ಇರ್ಬೋದು, ಅದೆಲ್ಲ ಆ ರಂಧ್ರದಲ್ಲಿ ಸೇರಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಅದರೊಟ್ಟಿಗೆ ಒಟ್ಟಿಗೆ ಆಗಿ ಸ್ಕಿನ್ ಇನ್ಫೆಕ್ಷನ್ ಆಗಿ ರ್ಯಾಷಸ್ ಬೀಳೋದು ಸ್ಟಾರ್ಟ್ ಆಗುತ್ತೆ, ಗುಳ್ಳೆಗಳಾಗೋದು ಸ್ಟಾರ್ಟ್ ಆಗುತ್ತೆ. ಅದು ಓಪನ್ ಪೋರ್ಸ್ ಇದ್ರದ್ದು ಎನ್ಲಾರ್ಜ್ ಆಗುತ್ತೆ. ಇನ್ನೊಂದು, ಸೂರ್ಯನ ಕಿರಣಗಳಿಗೆ ಬಿಸಿಲಿಗೆ ನಾವು ಡೈರೆಕ್ಟ್ ಆಗಿ ಏನೋ ಸನ್ಸ್ಕ್ರೀನ್ ಹಾಕೊಳ್ಳದೆ ಹೋಗೋದ್ರಿಂದ ಮುಖದ ಸ್ಕಿನ್ ಡ್ಯಾಮೇಜ್ ಆಗಿ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಸ್ಕಿನ್ ರಫ್ ಆಗುತ್ತೆ. ಸ್ಕಿನ್ ನಲ್ಲಿರುವಂತಹ ಹೈಡ್ರೇಷನ್ ಅಥವಾ ಮಾಯಿಶ್ಚರೈಸ್ ಅಂಶ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಈ ತರ ಇಂಬ್ಯಾಲೆನ್ಸ್ ಆದಾಗ, ಸ್ಕಿನ್ ರಫ್ ಆದಾಗ ಓಪನ್ ಪೋರ್ಸ್ ಎನ್ಲಾರ್ಜ್ ಆಗುತ್ತೆ. ಸೊ ನಾವು ಸ್ಕಿನ್ ಕೇರ್ ಮಾಡಿಲ್ಲದಿದ್ರೆ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಸೂರ್ಯನ ಕಿರಣಗಳಿಗೆ ಅಥವಾ UV ರೇಸ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗೋದ್ರಿಂದ ನಮ್ದು ಮುಖದಲ್ಲಿರುವಂತ ಓಪನ್ ಪೋರ್ಸ್ ಎನ್ಲಾರ್ಜ್ ಆಗುತ್ತೆ. ಕೆಲವೊಂದು ಜೆನೆಟಿಕ್ ರೀಸನ್ ಇರುತ್ತೆ. ಇನ್ನೊಂದು, ಏಜ್ ಆಗ್ತಾ ಇದ್ದಾಗೆ ಸ್ಕಿನ್ ಎಲಾಸ್ಟಿಸಿಟಿ ಅಂತ ಇರುತ್ತೆ, ಅದು ಕಮ್ಮಿ ಆಗೋದ್ರಿಂದ ಕೂಡ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಓಪನ್ ಪೋರ್ಸ್ ಇರಲೇಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಕ್ಲೀನ್ ಆಗಿ ಸ್ಕಿನ್ ಕೇರ್ ಮಾಡಬೇಕು. ಮುಖನ ಕ್ಲೆನ್ಸರ್ ಅನ್ನ ಉಪಯೋಗ ಮಾಡಿಕೊಂಡು ಕ್ಲೀನ್ ಆಗಿ ಮುಖ ತೊಳ್ಕೋಬೇಕು. ಯಾವ್ದಾದ್ರು ಬೆಸ್ಟ್ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು. ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು, ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಬೇಕು. ಆತರ ಇದ್ರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ, ನಮ್ಮ ಮುಖದ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಓಪನ್ ಪೋರ್ಸ್ ಸನ್ UV ರೇಸ್ ಇಂದ ಯಾವುದೇ ತೊಂದರೆಗಳು ನಮ್ಗಾಗಲ್ಲ. ಈಗ ಏನ್ ಮಾಡ್ಬೋದು? ಆಲ್ರೆಡಿ ಇದೆ ಓಪನ್ ಪೋರ್ಸ್, ಈಗ ಏನ್ ಮಾಡ್ಬೇಕು ಮೇಡಮ್? ಕೆಲವೊಂದು ಮನೆಮದ್ದನ್ನ ಫಸ್ಟ್ ಹೇಳ್ತೀನಿ. ಈ ಮನೆಮದ್ದಲ್ಲಿ ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗದೇ ಇರಬಹುದು, ಆದ್ರೆ ನಿಧಾನಕ್ಕಾದ್ರೂ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಕ್ರೀಮ್ಗಳಿದೆ ರೆಡಿಲಿ ಅವೈಲೇಬಲ್ ಮಾರ್ಕೆಟ್ ಅಲ್ಲಿ, ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮನೆಮದ್ದನ್ನ ನೋಡೋಣ. ಐಸ್ ಕ್ಯೂಬ್ ಬರುತ್ತಲ್ವಾ, ಅದರಿಂದ ಅವಾಗವಾಗ ನಾವು ಮುಖಕ್ಕೆ ರಬ್ ಮಾಡೋದ್ರಿಂದ ವಾರಕ್ಕೊಂದು 4-5 ಸರಿ ಐಸ್ ಕ್ಯೂಬ್ ಇಂದ ಮುಖಕ್ಕೆ ರಬ್ ಮಾಡಬೇಕು. ಅಂದ್ರೆ ಐಸ್ ಕ್ಯೂಬ್ ಅನ್ನು ಇಟ್ಕೊಂಡು ಮುಖಕ್ಕೆ ನೀಟಾಗಿ ಮಸಾಜ್ ಮಾಡ್ಬೇಕು 2 ರಿಂದ 3 ನಿಮಿಷ. ಈ ತರ ಮಾಡೋದ್ರಿಂದ ಕೂಡ ಓಪನ್ ಪೋರ್ಸ್ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಆದ್ರೆ ಇದೊಂದರಲ್ಲೇ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಲ್ಲ. ಓಪನ್ ಪೋರ್ಸ್ ಕಮ್ಮಿ ಆದ್ರೂ ಕೂಡ ಮತ್ತೆ ಬರ್ಬೋದು, ಅದಕ್ಕೆ ನೀವು ಮತ್ತೆ ಸ್ಕಿನ್ ಕೇರ್ ಮಾಡಲೇಬೇಕು. ಇನ್ನೊಂದು, ರೈಸ್ ವಾಟರ್ ಇರುತ್ತಲ್ವಾ, ಅದನ್ನ ಮುಖಕ್ಕೆ ಹಚ್ಚೋದ್ರಿಂದ ಕೂಡ ಓಪನ್ ಪೋರ್ಸ್ ಕಮ್ಮಿ ಆಗುತ್ತೆ. ರೈಸ್ ವಾಟರ್ ಅನ್ನು ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ರೈಸ್ ವಾಟರ್ ದಿ ಬೆಸ್ಟ್ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿಯನ್ನ ಇಂಪ್ರೂವ್ ಮಾಡೋದಿಕ್ಕೆ, ಓಪನ್ ಪೋರ್ಸ್ ಅನ್ನ ಟೈಟನ್ ಮಾಡೋದಿಕ್ಕೆ ರೈಸ್ ವಾಟರ್ ಇದೆಯಲ್ವಾ, ದಿ ಬೆಸ್ಟ್, ನಂಬರ್ 1. ರಿಸಲ್ಟ್ ನಿಮ್ಗೆ ನಿಧಾನಕ್ಕೆ ಸಿಗ್ಬೋದು, ಆದ್ರೆ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಖಂಡಿತವಾಗ್ಲು. ಮತ್ತೆ ಇದರಿಂದ ಇನ್ನೊಂದು ಏನು ಅಂತಂದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಅಂದ್ರೆ ಬ್ರೈಟ್ ಆಗುತ್ತೆ, ಮುಖ ಗ್ಲೋ ಆಗುತ್ತೆ, ಸಾಫ್ಟ್ ಆಗುತ್ತೆ, ತುಂಬಾ ಚಂದ ಆಗುತ್ತೆ, ಓಪನ್ ಪೋರ್ಸ್ ಕಮ್ಮಿ ಆಗುತ್ತೆ. ರೈಸ್ ವಾಟರ್ ಅಂತ ಅದರ ಅದ್ಭುತಗಳ ಬಗ್ಗೆ ನಾನು ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಒಳ್ಳೆ ಉಪಯೋಗ ಇದೆ. ಮಾಡೋ ವಿಧಾನವನ್ನ ನಾನು ಹೇಳಿದ್ದೇನೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ, ಅದನ್ನ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ರೈಸ್ ವಾಟರ್ ಅನ್ನು ಕೂಡ ನೀವು ಅವಾಗ ವಾರಕ್ಕೊಂದು 4-5 ಸರಿ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ 10 ರಿಂದ 15 ನಿಮಿಷ ಬಿಟ್ಟು ಮುಖನ ತೊಳ್ಕೋಬೇಕು. ವಾರಕ್ಕೊಂದು 4-5 ಸರಿ ಮಾಡಿದ್ರೆ ಸಾಕು. ಇನ್ನೊಂದು ಟೊಮೆಟೊ ರಸನ ಕೂಡ ಮುಖಕ್ಕೆ ಒಂದು ವಾರದಲ್ಲಿ 4-5 ಸರಿ ಹಚ್ಚೋದ್ರಿಂದ ಓಪನ್ ಪೋರ್ಸ್ ಕಮ್ಮಿ ಆಗುವಂತ ಸಾಧ್ಯತೆ ತುಂಬಾ ಇದೆ.
ಅದನ್ನ ನೀವು ಸ್ವಲ್ಪ ಲಾಂಗ್ ಟರ್ಮಲ್ಲಿ ಮಾಡಬೇಕು. ಒಂದು 3 ವಾರ 4 ವಾರ ಮಾಡಿ ಚೆಕ್ ಮಾಡಬೇಕು. ನಿಮಗೆ ರಿಸಲ್ಟ್ ಸಿಗುತ್ತೆ. ಇವತ್ತು ಮಾಡಿ ನಾಳೆ ರಿಸಲ್ಟ್ ಯಾವುದೂ ಕೊಡಲ್ಲ. ಇನ್ನು ಮಾರ್ಕೆಟಲ್ಲಿ ಅದ್ಭುತವಾಗಿರುವಂಥ ಸ್ಕಿನ್ ಕೇರ್ದು ಒಂದು ಕೋರ್ಸೇ ನೀವು ಮಾಡ್ಬೋದು. ಕಂಪ್ಲೀಟಾಗಿ ಫಾಲೋ ಮಾಡ್ಬೋದು. ಅದರಿಂದ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ನಿಮ್ಮೊಂದು 2-3 ವಾರದಲ್ಲಿ ಕಂಪ್ಲೀಟಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾದ್ರೆ ಅದು ಯಾವುದು? ಆ ಸ್ಟೆಪ್ಸ್ ಏನು? ತುಂಬ ಸಿಂಪಲ್. ನೀವು 4 ಟಿಪ್ಸನ್ನು ಫಾಲೋ ಮಾಡಬೇಕು. ಒಂದು, ಕ್ಲೀನಾಗಿ ಮುಖನ ತೊಳ್ಕೊಳ್ಳೋದು. ಒಂದು ಅದ್ಭುತವಾಗಿರುವಂಥ ಕ್ಲೆನ್ಸರನ್ನು ಉಪಯೋಗ ಮಾಡಿಕೊಂಡು. ಇವತ್ತು ನಾನು ರೆಕಮೆಂಡ್ ಮಾಡ್ತಿರುವಂತಹ ಒಂದು ಪ್ರಾಡಕ್ಟ್ ಏನು ಅಂತಂದ್ರೆ ಅದು ಡರ್ಮಾ ಆ್ಯಂಡ್ ಕೋ ಅವ್ರದ್ದು. ಡರ್ಮಾಕೋ ಅಂತ ಒಂದು ಕಂಪ್ನಿ ಇದೆ. ಅವ್ರದ್ದು ಕ್ಲೆನ್ಸರ್, ಮಾಯ್ಶ್ಚರೈಸರ್, ಪೋರ್ಸ್ ಮಿನಿಮೈಸಿಂಗ್ ಕ್ರೀಮ್ ಮತ್ತೆ ಸನ್ಸ್ಕ್ರೀನ್ ಲೋಷನ್, ಈ 4 ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದು ಯಾಕೆ? ಅವ್ರದ್ದು ಏನಂತಂದ್ರೆ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ನಾನು ನೈಕಾದಲ್ಲಿ, ಅಮೆಝಾನಲ್ಲಿ ಎಲ್ಲ ಕಡೆ ಫೀಡ್ಬ್ಯಾಕ್ ಚೆಕ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದನೇ ಕೂಡ. ಅವ್ರದ್ದು ಏನು ಅಂತಂದ್ರೆ ಕ್ರೀಮ್ ಎಲ್ಲ ಏನು ಅಂತಂದ್ರೆ ತುಂಬಾ ಮೈಲ್ಡ್, ತುಂಬಾ ಬ್ಯಾಲೆನ್ಸ್ಡ್ ಆಗಿ ಎಲ್ಲಾ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದಿದೆ. ಮತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ನಿಮ್ಮ ಸ್ಕಿನ್ ಹೆಲ್ತ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಮಾಡುವಂಥದ್ದು, ಇಂಪ್ರೂವ್ ಮಾಡುವಂತ ಕೆಲವೊಂದು ಅಂಶಗಳನ್ನ ಹಾಕಿ ಮಾಡಿರ್ತಾರೆ. ಅದರಿಂದ ಅವರ ಪ್ರಾಡಕ್ಟ್ಸ್ ಗಳ ಬಗ್ಗೆ ಏನಂತಂದ್ರೆ ಒಳ್ಳೆ ರಿಸಲ್ಟ್ ಇದೆ. ಮೊದಲು ಡರ್ಮಾ ಕಂಪ್ನಿಯವ್ರದ್ದು ಕ್ಲೆನ್ಸರ್ ಅನ್ನು ಉಪಯೋಗ ಮಾಡ್ಕೊಂಡು ದಿನಕ್ಕೆ 2 ಸರಿ ಮುಖ ತೊಳಿರಿ. ಅದಾದ ನಂತರ ಡರ್ಮಾಕೋ ಅವ್ರದ್ದು ಪೋರ್ಸ್ ಮಿನಿಮೈಸಿಂಗ್ ಕ್ರೀಮ್ ಅಂತ ಇದೆ, ಸೆರಮ್ ಅಂತ ಇದೆ. ಮುಖ ತೊಳೆದಾದ ನಂತರ ಒರೆಸ್ಕೊಂಡು ಆ ಸೆರಮ್ ಅನ್ನ ಹಚ್ಕೊಳ್ಳಿ. ಬೆಳಗೊಂದ್ಸರಿ ಮುಖ ತೊಳೆದಾದ ನಂತರ ಹಚ್ಕೊಳ್ಳಿ, ರಾತ್ರಿ ಒಂದ್ಸರಿ ಹಚ್ಕೊಳ್ಳಿ. ಅದಾದ ನಂತರ ಅವ್ರದ್ದೇ ಮಾಯ್ಶ್ಚರೈಸರ್ ಇದೆ, ಅದನ್ನು ಹಚ್ಕೋಬೇಕು. ಇದು ಕೂಡ ಅಷ್ಟೇ ಓಪನ್ ಪೋರ್ಸ್ ಅನ್ನ ಕಮ್ಮಿ ಮಾಡುವಂಥದ್ದೇ. ಅದಾದ ನಂತರ ಕೊನೆಯದಾಗಿ ಡೇ ಟೈಮಲ್ಲಿ ಅದೇ ಕಂಪ್ನಿಯವ್ರದ್ದು ಸನ್ಸ್ಕ್ರೀನ್ ಲೋಷನ್ ಇದೆ, ಅದನ್ನ ಹಚ್ಕೊಳ್ಳಿ. ಹಾಗಾದ್ರೆ 4 ಕೂಡ ಹಚ್ಕೋಬೇಕಾ? ನಿಮಗೆ ಫಾಸ್ಟ್ ರಿಸಲ್ಟ್ ಬೇಕಾ? ಸ್ಕಿನ್ ಹೆಲ್ದಿ ಆಗಬೇಕಾ? ಸ್ಕಿನ್ ಚೆನ್ನಾಗಾಗಬೇಕಾ? ನೀವು ಖಂಡಿತವಾಗ್ಲಿ ಇದೆಲ್ಲದನ್ನ ಮಾಡಲೇಬೇಕು. ಯಾಕಂತಂದ್ರೆ ಒಂದೊಂದ್ರದ್ದು ಪರ್ಪಸ್ ಒಂದೊಂದು ಥರ ಇರುತ್ತೆ. ಕ್ಲೆನ್ಸರ್ ಮುಖನ ಕ್ಲೀನ್ ಮಾಡಲಿಕ್ಕೆ, ಮುಖನ ಡ್ಯಾಮೇಜ್ ಮಾಡದೆ ಮುಖನ ಕ್ಲೀನ್ ಮಾಡೋದಕ್ಕೆ. ಯಾಕಂತಂದ್ರೆ ಮುಖದಲ್ಲಿರುವಂತಹ ಕೊಳೆ ಇರ್ಬೋದು, ಅಥವಾ ಮೇಕಪ್ ಅಲ್ಲಿ ಉಳಿದಿರುವಂಥದ್ದು ಏನಾದ್ರೂ ಇರ್ಬೋದು, ಡರ್ಟ್ ಎಲ್ಲ, ಅದೆಲ್ಲ ಕ್ಲೀನಾಗಿ ಹೋಗ್ಬೇಕು ಅಂತಂದ್ರೆ ಮೈಲ್ಡ್ ಆಗಿರುವಂತಹ ಕ್ಲೆನ್ಸರ್ ಅನ್ನು ಉಪಯೋಗ ಮಾಡಿಕೊಂಡು ನಾವು ಮುಖನ ತೊಳಿಬೇಕು. ಅದಾದ ನಂತರ ಸೆರಮ್. ಈ ಸೆರಮ್ ಅಲ್ಲಿ ನೈಸಿನಮೈಡ್ ಅಂತ ಒಂದು ಅಂಶ ಇದೆ. ಅದು ಸ್ಕಿನ್ ಎಲಾಸ್ಟಿಸಿಟಿನ ಜಾಸ್ತಿ ಮಾಡುತ್ತೆ. ಅದಾದ ನಂತರ ಪೋರ್ಸ್ ಅನ್ನ ಮಿನಿಮೈಸ್ ಮಾಡುತ್ತೆ. ಅದರಿಂದ ಅದ್ರದ್ದು ಪರ್ಪಸ್ಸೇ ಬೇರೆ. ಸೊ ನಾವು ಸೆರಮ್ ಅನ್ನು ಕೂಡ ಅಪ್ಲೈ ಮಾಡಲೇಬೇಕು. ಮಾಯ್ಶ್ಚರೈಸರ್ ಸ್ಕಿನ್ ಅಂದ್ರೆ ಹೈಡ್ರೇಟ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ನೀರಿನ ಅಂಶ ಮತ್ತೆ ಎಣ್ಣೆ ಅಂಶ ಏನಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಅದನ್ನ ಹಚ್ಕೊಳ್ಳೇಬೇಕು. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕಿಲ್ಲ ಅಂದ್ರೆ ನಾವು ಹೊರಗಡೆ ಹೋದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಡ್ಯಾಮೇಜ್ ಆಗೋದ್ರಿಂದ ಸ್ಕಿನ್ ರಫ್ ಆಗುತ್ತೆ. ಸ್ಕಿನ್ ರಫ್ ಆಗೋದ್ರಿಂದ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ, ಮುಖ ಡಲ್ ಆಗುತ್ತೆ, ಬೆವರುತ್ತೆ, ಅದರಿಂದ ರ್ಯಾಷಸ್ ಬೀಳುತ್ತೆ, ಮತ್ತಷ್ಟು ಓಪನ್ ಪೋರ್ಸ್ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಇದು 4 ನಾವು ಫಾಲೋ ಮಾಡಲೇಬೇಕು ದಿನಾನು. ಇದ್ರ ಜೊತೆ ಇನ್ನೊಂದಿದೆ, ಅದನ್ನ ನಾನು ಹೇಳಿಲ್ಲ. ಅದೇನು ಅಂತಂದ್ರೆ ಟೋನರ್. ಆದ್ರೆ ಬೇಡ, ಟೋನರ್ ಅನ್ನು ನೀವು ಅವ್ರದೇ ಟೋನರ್ ಇದೆ ಅದನ್ನ ಉಪಯೋಗ ಮಾಡಿದ್ರೆ ಒಳ್ಳೇದು. ಅದು ಮುಖ ತೊಳೆದಾದ ನಂತರ ನೀವು ಆ ಸೆರಮ್ ಹಚ್ಚೋಕ್ಕಿಂತ ಮುಂಚೆ ಫಸ್ಟ್ ಟೋನರ್ ಹಚ್ಕೊಳ್ಳೋದು. ಅದು ವಾರದಲ್ಲಿ ಒಂದು 3-4 ಸರಿ ಹಚ್ಕೊಳ್ಳೋದು ಅಷ್ಟೇ. ಅದನ್ನೂ ನಾನು ರೆಕಮೆಂಡ್ ಮಾಡಿದ್ರೆ ನೀವು ಫುಲ್ ಕನ್ಫ್ಯೂಸ್ ಆಗ್ತೀರ, ಅದು ಬೇಡ. ಈ 4 ಸಾಕು. ಕ್ಲೆನ್ಸರ್, ಸೆರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. 4ರದ್ದು ಲಿಂಕ್ ವಿಡಿಯೋದಲ್ಲಿ ಹಾಕಿರ್ತೇನೆ. ನೇಮನ್ನು ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೇನೆ. ಆನ್ಲೈನಲ್ಲಿ ಬೈ ಮಾಡ್ಬೋದು, ನಿಯರ್ ಬೈ ಮೆಡಿಕಲ್ ಶಾಪ್ಗಳಲ್ಲಿ ಬೈ ಮಾಡ್ಬೋದು, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಬೈ ಮಾಡ್ಬೋದು. ಬಟ್ ಯಾವುದೇ ಪ್ರಾಡಕ್ಟನ್ನು ಬೈ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಫೀಡ್ಬ್ಯಾಕನ್ನು ಹಾಗೆಯೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಚ್ಚಿಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡಿ. ಇರಿಟೇಷನ್ ಇಲ್ಲದಿದ್ರೆ ಮುಖಕ್ಕೆ ಹಚ್ಕೋಬಹುದು, ಅಥವಾ ಒಂದಿನ ಬಿಟ್ಟಾದರೂ ತೊಂದರೆ ಇಲ್ಲ. ಇರಿಟೇಷನ್ ಇಲ್ಲದಿದ್ರೆ ಮುಖಕ್ಕೆ ಹಚ್ಕೊಳ್ಳಿ. ಸ್ಕಿನ್ ಕೇರ್ನ ಕ್ಲೀನಾಗಿ ಮಾಡಿ, ನೀಟಾಗಿ ಮಾಡಿ, ಕಾಷಿಯಸ್ ಆಗಿ ಮಾಡಿ. ಸೊ ನಾನು ರೆಕಮೆಂಡ್ ಮಾಡಿರೋ ಪ್ರಾಡಕ್ಟನ್ನೇ ನೀವು ಬೈ ಮಾಡಬೇಕು ಅಂತಿಲ್ಲ. ಆದರೂ ನಾನು ಏನು ಅಂತಂದ್ರೆ ನಿಮ್ಗೆ ಉಪಯೋಗಕ್ಕೆ ಬರಲಿ ಅಂತಲೇ ತುಂಬ ರಿಸರ್ಚ್ ಮಾಡಿ ಒಳ್ಳೊಳ್ಳೆಯ ಪ್ರಾಡಕ್ಟನ್ನು, ಒಳ್ಳೆ ಫೀಡ್ಬ್ಯಾಕ್ ಇರೋದನ್ನ ಅಷ್ಟೇ ರೆಕಮೆಂಡ್ ಮಾಡಿರ್ತೇನೆ. ನೀವು ತಗೊಳ್ಳೋಕ್ಕಿಂತ ಮುಂಚೆ ನೀವು ಕೂಡ ಒಂದ್ಸರಿ ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇದು ಒಂದು ಇದರ ನೀವು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಒಂದು 3-4 ವಾರದಲ್ಲಿ ಓಪನ್ ಪೋರ್ಸ್ ತುಂಬಾ ಕಮ್ಮಿ ಆಗುತ್ತೆ, ಮುಖ ಕ್ಲೀನ್ ಆಗುತ್ತೆ, ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ. ನಿಮ್ಮ ಮುಖ ನೋಡಿದಾಗ ನಿಮಗೆ ಖುಷಿ ಆಗುತ್ತೆ. ಆದರೆ ನಾನು ಹೇಳುವಂಥ ಟಿಪ್ಸ್ ಅನ್ನು ನೀವು ಕ್ಲೀನ್ ಆಗಿ ಫಾಲೋ ಮಾಡಿ. ಹಾಗೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಖಂಡಿತವಾಗ್ಲೂ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನನಗೆ ಉತ್ತರ ಕೊಡುವಂಥ ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರಲ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.